ಬರ್ತದ ಬರ್ತದೆ ನಿಮ್ಗೆಲ್ಲ ಈಗ ಜೋರು ಅಲ್ವಾ? ಮಾಲಿಂಗೇಶ್ವರಂದು ಆಗ್ತದೆ, ನಿನ್ಗೆ ರಕ್ತೇಶ್ವರಿದು ಆಗ್ತದಲ್ಲ. ದೇವ್ರೆ ಅಲ್ಲ, ಹಾಗೆ ಮಾಡಿಸ್ಲಿಕ್ಕೆ ಎಷ್ಟಾಗ್ತದೆ ಅಂತ. ನಮ್ಮನೆಯ ಬೊಕ್ಕಿ ನಾಯಿ ಮಲಗುವ ಗೋಣಿಯಲ್ಲಿಂಟು. ನಮ್ಮನೆಯ ಬೊಕ್ಕಿ ನಾಯಿ ಮಲಗುವ ಗೋಣಿಯಲ್ಲಿಂಟು. ನಮ್ಮನೆ ನಾಯಿ ಮಲಗು. ನಮ್ಮನೆ ಗಂಡು ನಾಯಿ ಮಲಗಿದೆ. ಮರಿ ಹಾಕಿದ ಮೇಲೆ ಒಂದು ಮರಿ ಕೊಡ್ತೇನೆ. ನಿನಗೇನು ಮರಿ ಹಾಕ್ಲಿಕ್ಕೆ ಬಾಕಿ ಅಲ್ಲ. ನಿಮ್ಮ ಹೆಣ್ಣು ನಾಯಿಯಿಂದ ಅವರ ಗಂಡು ನಾಯಿಗೆ ಗೋಣಿ ದಾನ ಇರಲಿ. ಹಿಂದಲೆ ಮುಂದಲೆ ಕರಂದಲೆ ಸಚೇರಿ ಬೇಕೆ ಹಾಗಲ್ಲ. ಎಂತದ್ದು ಸೀರೆ ಬಿಚ್ಚುವುದು? ಮರ್ಯಾದ ಸ್ವಲ್ಪ ಇದ್ದಾನೆ ಪ್ರಜ್ಞೆ ಇಟ್ಕೊಂಡು. ಅಲ್ಲ, ನಾನು ಕೂಡ ಮರ್ಯಾದ. ಸಾರ್ವಜನಿಕವಾಗಿ ಸಭೆ ಕೇಳು. ಕ್ಷಮೆ ಕೇಳು. ಬೇಗ ಕೇಳು. ಕೈ ಮುಗಿ ನೆರೆದಿರುವ ಯುವಕರೇ, ಎಲ್ಲರೂ ನನ್ನನ್ನು ನಂಬಿ ಯುವಕರು ಏನೋ ಒಂದು ಕಾರ್ಯಕ್ರಮ ಒಟ್ಟು ಸೇರಿ ಮಾಡಿಸಿದ್ದಾರೆ. ನಿನ್ನ ನಂಬಿದ್ರೆ ಗಂಡಾಂತರ ನಂಬಲಿಕ್ಕೆ ನೀನೇ ರಕ್ತೇಶ್ವರ್ಯ. ಆಯ್ತು, ಏನ್ ಹೇಳ್ಬೇಕು ಹೇಳಿ? ಬೇರೆ ನೆರೆದಿರುವ ಎಲ್ಲವರಲ್ಲಿ ನಾನು ಕೇಳಿಕೊಳ್ಳುವುದಿಷ್ಟೇ, ನಾನು ಮಾಡಿದ್ದು ತಪ್ಪಾಯಿತು. ಜೀವನವನ್ನು ಮಾಡ್ಬೇಕಂತ ಹೇಳಿದ್ರೆ ಇದು ಒಂದೇ ವೃತ್ತಿ ಅಲ್ಲ. ಯಾರೂ ಇಂಥದ್ದು ಮಾಡಬೇಡಿ. ಒಂದು ವೇಳೆ ಇಂಥವ್ರು ಇದ್ರೆ ಒಬ್ಬೊಬ್ಬರಾಗಿ ಬರ್ತಾರೆ, ಶಾಸ್ತ್ರಿಗಳು ಬರ್ತಾರೆ, ಮಾಣಿ ಬರ್ತಾರೆ, ಗೌಡ ಬರ್ತಾರೆ. ನನ್ನ ವಿಷಯ ಮಾಡಿ ಬರ್ತಾರೆ. ನೀನು ಅಪ್ಪ ಬರೋದಿಲ್ಲ, ಮಾಡಿ ಬರ್ತಾರೆ. ನಾನು ಮಾಡಿದ್ದು ತಪ್ಪಾಯ್ತು. ದೊಡ್ಡ ಮನಸ್ಸು ಮಾಡಿ ನೀವೆಲ್ಲ ನನ್ನನ್ನು ಕ್ಷಮಿಸಬೇಕು. ಹೀಗಾದ್ರೆ ಬುದ್ಧಿವಂತಲ್ಲ. ಹೋಗ್ರೆ, ನಿಮ್ಮಲ್ಲಿ ಒಂದು ಕಳಕಳಿಯ ವಿಜ್ಞಾಪನೆ. ಇದೊಂದು ಸಾರ್ವಜನಿಕ ಹಳೆಯ ಬಾವಿ ಇದ್ದ ಹಾಗೆ. ಈ ಬಾವಿಗೆ ಗೊತ್ತಿದ್ದವರು ಬೀಳ್ತಾರೆ, ಗೊತ್ತಿಲ್ಲದವರು ಬೀಳ್ತಾರೆ, ಮುದುಕರು ಬೀಳ್ತಾರೆ, ಹುಡುಗರು ಬೀಳ್ತಾರೆ. ಆದ್ದರಿಂದ ಈ ಸಾರ್ವಜನಿಕ ಬಾವಿಯನ್ನು ಒಂದು 10 ಗೋಣಿ ಹೊಯ್ಗೆ ಇಲ್ಲಿಂದಲೇ ತಗೊಂಡೋಗಿ ಆದಷ್ಟು ಬೇಗ ಒಂದು ಮುಚ್ಚಿಸುವ ವ್ಯವಸ್ಥೆ ಮಾಡಬೇಕು. ಈ ಹೊಯ್ಗೆಯಲ್ಲಿ ಈ ಗೋಡೆ ನಿಲ್ಲಿಕ್ಕಿಲ್ಲ. ಅಲ್ಲ, ಅದು ಮುಚ್ಚಿಸಿ. ಇದಕ್ಕೆ ಕಬ್ಬಿಣದ ಗೋಡೆಯೇ ಆಗಬೇಕು. ಇನ್ನು ಮುಂದೆ ಈ ಊರಿನಲ್ಲಿ ಕಾಣುವುದಕ್ಕೆ ಬಿಡುವ. ಅಯ್ಯೋ, ಸ್ಮರಣೆ ಹೊಂದಿದ್ದು. ಆಯ್ತು, ನೀವೇನು ಗೋಡೆಗೆ ಸುಣ್ಣ ಕೊಡುದಾ? ಸ್ಮರ ನೋಡ್ರೆ, ಇವಳ ಸ್ವರಕ್ಕೆಲ್ಲ ನಾವು ಮರಳಾಗುದು. ಪಾಪ ಅಮಾಯಕರಾದ ಯಾವ ತಪ್ಪನ್ನು ಮಾಡದ ದೇವರೇ ನನ್ನ ಸರ್ವಸ್ವ ಅಂತ ತಿಳಿದಂತ ದಿನ ಯಾವ ರೀತಿ ಹೊಡಿತಾ ಇದ್ದಾರೆ, ಅವರನ್ನು ಬಿಡಿಸಬೇಕು.